ವ್ಯಕ್ತಿಯೋರ್ವನ ಅಪಹರಿಸಿ ಚಿನ್ನ ದರೋಡೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಮಂಗಳೂರು ಸಿಸಿಬಿ ಮತ್ತು ಮೂಡಬಿದಿರೆ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ 11 ಮಂದಿ ಅಂತಾರಾಜ್ಯ ದರೋಡೆಕೋರರನ್ನ ಬಂಧಿಸಲಾಗಿದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಈ ಕುರಿತು ಮಾಹಿತಿ ನೀಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು, ಜೋಕಟ್ಟೆ ತೋಕೂರು ನಿವಾಸಿಗಳಾದ ಅಬ್ದುಲ್ ಸಲಾಂ ಯಾನೆ, ಪಟಾಡಿ ಸಲಾಂ, ಮೊಹಮ್ಮದ್ ಶಾರೂಕ್, ಬೆಂಗಳೂರಿನ ಸೈಯದ್ ಹೈದರಾಲಿ, ಬೆಂಗಳೂರಿನ ಜೆಪಿ ನಗರದ ಆಸಿಫ್ ಅಲಿ, ಮುಂಬೈನವರಾದ ಶೇಖ್ ಸಾಜಿದ್ ಹುಸೇನ್, ಅಬ್ದುಲ್ಲಾ ಶೇಖ್, ಶಬಾಸ್ ಹುಸೇನ್, ಠಾಣೆಯ ಮುಷಾಹಿದ್ ಅನ್ಸಾರಿ, ಮುಸ್ತಕ್ ಕುರೇಶಿ, ಮೊಹಮ್ಮದ್ ಮಹಜ್ ಮತ್ತು ಮೊಹಮ್ಮದ್ ಆದಿಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಲ್ಲಿ ಮಾಜಿ ಶಾಸಕರೊಬ್ಬರ ಮಾಜಿ ಕಾರು ಚಾಲಕನೂ ಸೇರಿದ್ದಾನೆ ಎಂದು ತಿಳಿಸಿದ್ದಾರೆ. ಆರೋಪಿಗಳಿಂದ 2 ಕಾರು, 5 ತಲವಾರುಗಳು, 10 ಮೊಬೈಲ್ ಫೋನ್ಗಳು ಹಾಗೂ ದರೋಡೆ ಮಾಡಲಾದ 440 ಗ್ರಾಂ ಚಿನ್ನದಲ್ಲಿ 300 ಗ್ರಾಂ ಚಿನ್ನವನ್ನು ವಶಪಡಿಸಿಕೊಂಡಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಆರೋಪಿಗಳ ಪೈಕಿ ಅಬ್ದುಲ್ ಸಲಾಂ ವಿರುದ್ಧ ಪಣಂಬೂರು ಠಾಣೆಯಲ್ಲಿ ಹಲ್ಲೆ, ಜೀವ ಬೆದರಿಕೆ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕೊಲೆಗೆ ಯತ್ನಿಸಿದ ಪ್ರಕರಣ, ಸುರತ್ಕಲ್ ಠಾಣೆಯಲ್ಲಿ ಕೊಲೆ ಯತ್ನ, ದರೋಡೆ ಪ್ರಕರಣ, ಬಜ್ಪೆ ಠಾಣೆಯಲ್ಲಿ ಹಲ್ಲೆ, ಬರ್ಕೆ ಠಾಣೆಯಲ್ಲಿ ಜೈಲಿನಲ್ಲಿದ್ದ ಸಮಯದಲ್ಲಿ ಹೊಡೆದಾಟ, ಮೂಡಬಿದ್ರೆ ಠಾಣೆಯಲ್ಲಿ ಕೊಲೆ ಯತ್ನ ಸೇರಿ 10 ಪ್ರಕರಣಗಳು ದಾಖಲಾಗಿದ್ದವು. ಪಣಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಎಂದು ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಅಪಹರಣ ಹಾಗೂ ದರೋಡೆ ಕೃತ್ಯಕ್ಕೆ ಬಳಸಲಾದ ಇನೋವಾ ಕಾರು ಧರ್ಮಗುರುವೊಬ್ಬರ ಪುತ್ರನ ಹೆಸರಿನಲ್ಲಿದ್ದು, ಅವರ ಯಾವುದೇ ಪಾತ್ರ ಈ ಪ್ರಕರಣದಲ್ಲಿ ಕಂಡುಬಂದಿಲ್ಲ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದರು. ದರೋಡೆ ಮಾಡಬೇಕು ಅಥವಾ ಅವರಿಗೆ ಹೊಡೆದು ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಹೊಂಚಾಕಿ ಕಾಯ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು, ಸಿಸಿಬಿ ಅಧಿಕಾರಿಗಳು ಅವ್ರನ್ನ ಕೂಡ ವಶಕ್ಕೆ ತಗೊಂಡಿದ್ದಾರೆ. ಅವ್ರ ಮೇಲೆ ಒಂದು ಪ್ರಿಪರೇಷನ್ ಟು ಡೆಕಾಯಿಟಿ ಕೇಸನ್ನು ಮಾಡಿಕೊಂಡು ಅದರಲ್ಲಿ ಒಟ್ಟು 9 ಜನ. ಅಬ್ದುಲ್ ಸಲಾಂ ಅಲಿಯಾಸ್ ಪಟೋಡಿ ಸಲಾಂ, ಇವನು ಜೋಕಟ್ಟೆ ಮಂಗಳೂರವನು. ಮೊಹಮ್ಮದ್ ಶಾರೂಕ್, ಇವನು ಕೂಡ ಜೋಕಟ್ಟೆಯವನು. ಸೈಯದ್ ಹೈದರಾಲಿ, ಜೆಪಿ ನಗರ ಬೆಂಗಳೂರು. ಆಸಿಫ್ ಅಲಿ, ಜೆಪಿ ನಗರ ಬೆಂಗಳೂರು. ಅಬ್ದುಲ್ಲಾ ಶೇಖ್, ಮುಂಬೈ ಮಹಾರಾಷ್ಟ್ರ. ಶಹಬಾಸ್ ಹುಸೇನ್, ಇವನು ಕೂಡ ಮುಂಬೈ ಮಹಾರಾಷ್ಟ್ರ. ಮುಷಾಹಿದ್ ಅನ್ಸಾರಿ, ಠಾಣಾ ಮಹಾರಾಷ್ಟ್ರ. ಶೇಖ್ ಸಾಜಿದ್ ಹುಸೇನ್, ಮುಂಬೈ ಮಹಾರಾಷ್ಟ್ರ. ಅದೇ ರೀತಿ ಮುಸ್ತಾಕ್ ಕುರೇಶಿ, ಇವನು ಕೂಡ ಕಾಂಬೇಕರ್ ಸ್ಟ್ರೀಟ್, ಮುಂಬೈ ಮಹಾರಾಷ್ಟ್ರ. ಒಟ್ಟು ಡೆಕಾಯಿಟಿ ಪ್ರಕರಣದಲ್ಲಿ 2 ಆರೋಪಿಗಳು ಮತ್ತು ಪ್ರಿಪ್ರೇಷನ್ ಟು ಡೆಕಾಯಿಟಿ ಪ್ರಕರಣದಲ್ಲಿ ಒಟ್ಟು 9 ಆರೋಪಿಗಳು. 11 ಜನ ಆರೋಪಿಗಳನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಈ ಪ್ರಕರಣದ ಈ ಸುಪಾರಿ ತೊಗೊಂಡಿದ್ದರ ಪ್ರಮುಖ ಆರೋಪಿ ಅಬ್ದುಲ್ ಸಲಾಂ ಅಲಿಯಾಸ್ ಪಟೋಡಿ ಸಲಾಂ ಏನಿದ್ದಾನೆ, ಇವನು ಮಂಗಳೂರು ವ್ಯಾಪ್ತಿಯಲ್ಲಿ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ, ಪಣಂಬೂರು ಮತ್ತು ಸುತ್ತಮುತ್ತಲ ಠಾಣೆಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕೇಸ್ಗಳ ಮೇಲೆ ದಾಖಲಾಗಿದೆ. ಅದೇ ರೀತಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ 11 ಜನದ ಮೇಲೂ ಕೂಡ ಒಂದಲ್ಲ ಒಂದು ಠಾಣೆಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂಥದ್ದು ಕಂಡುಬಂದಿದೆ. ಮಂಗಳೂರು, ಬೆಂಗಳೂರು ಮತ್ತು ಮುಂಬೈ 3 ಭಾಗದ ಜನ ಸೇರಿಕೊಂಡು ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ರು ಅನ್ನೋದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಈ ವೇಳೆ ಡಿಸಿಪಿಗಳಾದ ಹರಿರಾಮ್ ಶಂಕರ್, ವಿನಯ್ ಗಾಂವ್ಕರ್, ಎಸಿಪಿ ನಟರಾಜ್ ಹಾಗೂ ಇತರ ಸಿಬ್ಬಂದಿಗಳು ಹಾಜರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.